ಭಾಗ್ಯದ ಮೂಲ. ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರು ಕೂಡ ಈಗ ಅದೆಷ್ಟೋ ಜನರು ಹೃದಯಾಘಾತ, ಕ್ಯಾನ್ಸರ್ನಂತಹ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದು ಕೂಡ ಈಗ ಮಳೆಗಾಲ ಬೇರೆ. ಅದೆಷ್ಟೋ ಜನರು ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಕ್ಕೆ ನರಳ್ತಾ ಇದ್ದಾರೆ. ಡೆಂಗ್ಯೂ, ಮಲೇರಿಯಾ ಅದು ಯಾವ ರೋಗ? ಅದು ಗೊತ್ತಿಲ್ವಾ ನಿಮ್ಗೆ? ಅದೊಂದು ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗನ ಇದು ಹೇಗೆ ಹರಡ್ತದೆ? ಹೌದಕ್ಕ, ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚಿದ್ರೆ ಈ ರೋಗ ಹರಡ್ತದೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತದೆ. ಇವೆಲ್ಲ ಹೇಳಿದ ಹಾಗೆ ಸೊಳ್ಳೆಯಿಂದಾಗಿ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡಿ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಈ ರೋಗ ನಮ್ಮ ಸುತ್ತಮುತ್ತಲೂ ಕೂಡ ಹರಡ್ತದಾ? ಹೌದು. ಇದಕ್ಕೆ ಹಲವಾರು ನಿದರ್ಶನಗಳು ನಮ್ಮಲ್ಲಿವೆ. ಅದರಲ್ಲಿ ಒಂದು ನಿದರ್ಶನವನ್ನು ನೀವೇ ನೋಡಿ. ನುಗ್ಗಿ ಹೋಗಿದೆ ಅಂತ ನೋಡೆಲ್ಲ ಕಸದ ರಾಶಿ. ಬನ್ನಕ್ಕ, ಸ್ವಚ್ಛ ಮಾಡೋಣ. ನೀವು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಿ ಅಕ್ಕ. ಇದೆಲ್ಲ ಕಸ ನಮ್ಮನೇಲಿ ಬಿದ್ದಿದ್ಯಾ? ಅದನ್ನೆಲ್ಲ ಸ್ವಚ್ಛ ಮಾಡಕ್ಕೆ ಬೇರೆಯವರಿದ್ದಾರೆ, ಅವ್ರು ಬಂದ್ ಮಾಡ್ತಾರೆ. ನೀವು ಮಾಡುದಾದ್ರೆ ಮಾಡಿ, ನಾನಂತೂ ಹೋಗ್ತೀನಕ್ಕ. ಅಯ್ಯೋ, ಕೆಲಸಕ್ಕೆ ಲೇಟ್ ಆಯ್ತು. ಈ ಕಸ ಎಲ್ಲಿ ಹಾಕೋದು? ಹಾಕ್ತೇನೆ. ನೋಡಿ ಅಕ್ಕ, ಕಸನೇ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ. ಬರ್ತೀನಿ ಅಕ್ಕ, ನಂಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ. ಓ ಅಕ್ಕ, ಎಲ್ಲಿ ಕಸ ಬಿಸಾಕ್ತಿದ್ದೀರಾ? ಅಲ್ಲಿ ಕಸ ಹಾಕ್ಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಸುಮ್ನಿರಮ್ಮ, ನಂಗೆ ಬಂದ್ಬಿಟ್ಲು ಹೇಳೋಕೆ. ಎಷ್ಟೋ ಜನ ಇಲ್ಲಿ ಬಂದು ಕಸ ಹಾಕಿ ಹೋದ್ರು, ಈಗ ಬಂದ್ಬಿಟ್ಲು ನಂಗೆ ಹೇಳೋಕೆ. ನೋಡಿ, ಈ ಜನಗಳಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಇದೇ ನನ್ನ ಪೌಷ್ಟಿಕತೆ. ಅಲ್ಲಿ ನೋಡಿ, ಎಷ್ಟು ಸೊಗಸಾದ ಚರಂಡಿ, ಎಷ್ಟೊಂದು ನೀರು ನಿಂತಿದೆ. ನನ್ನ ಮಕ್ಕಳು, ಮರಿ ಮಕ್ಕಳಿಗೆ ವಾಸವಾಗಲು ಉತ್ತಮ ಜಾಗ. ನಾನು ಈಗಲೇ ಕರೆದುಕೊಂಡು ಬರುವೆ. ಈ ಜನರ ರಕ್ತ ನನಗೆ ಕುಡಿದಾಯ್ತು. ಇನ್ನು ನಿಮ್ಮ ಮನೆಗಳಿಗೆ ನಾನು ಬಂದೇ ಬರುವೆ. ನಾಶ ಮಾಡಿದ್ದೇನೆ. ನನ್ನನ್ನು ತಡೆಗಟ್ಟುವುದು ಅಷ್ಟು ಸುಲಭವಲ್ಲ. ಜವಾಬ್ದಾರಿತನವನ್ನು ಅವರಿಗೆ ಆರೋಗ್ಯ ಬಗ್ಗೆ ಕಾಳಜಿ ಇಲ್ಲ. ಸ್ವಚ್ಛತೆ ಬಿಡಿ, ಅದರ ಬಗ್ಗೆ ಪರಿಣಾಮದ ಬಗ್ಗೆ ಅರಿವೇ ಇಲ್ಲ. ಹೌದಕ್ಕ, ಮನೆಯಲ್ಲಿ ಸಂಜೆ ಆದ್ರೆ ಸಾಕು ಸೊಳ್ಳೆದ್ದೇ ಕಾಟ. ಸೊಳ್ಳೆ ಬತ್ತಿ ಇದ್ದು ಪ್ರಯೋಜನ ಇಲ್ಲ. ಹೀಗೆ ಸೊಳ್ಳೆ ಕಚ್ಚಿದ್ರೆ ನಮ್ಮ ದೇಹದ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ರೋಗಕ್ಕೆ ಅದೆಷ್ಟೋ ಜನರು ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾರೆ. ಇನ್ನೆಷ್ಟೋ ಜನರು ತಮ್ಮ ಪ್ರಾಣಕ್ಕೆ ಬುದ್ಧಿ ತಂದುಕೊಂಡಿದ್ದಾರೆ. ಇನ್ನು ಆ ಊರಿನ ವಿಚಾರ ನನ್ನ ಬಾಯಲ್ಲೇನು ಕೇಳ್ತೀರಾ? ನೀವೇ ನೋಡಿ.
ನಮ್ಮನೇ ಜಾಗನ ನಮ್ಮ ಅಂಗಳನಂತ ಕೇಳಿದ್ರಿ. ನೋಡಿ, ಇವತ್ತು ನಾವೆಲ್ಲ ತೋರಿದ ಅಸಾಧ್ಯದಿಂದ ನಮ್ಮ ಊರಿನ ಜನರು ಡೆಂಗ್ಯೂ ಮಲೇರಿಯಾದಂತ ರೋಗಕ್ಕೆ ನರಳ್ತಾ ಇದ್ದಾರೆ. ಇಲ್ಲ, ಈ ಸಮಸ್ಯೆಯನ್ನು ಹೀಗೇನೆ ಬಿಟ್ಟರೆ ನಮ್ಮ ಊರಿನ ಜನರನ್ನು ಬಲಿ ಪಡೆಯುವುದಂತೂ ಖಂಡಿತ. ಈ ಸಮಸ್ಯೆಯನ್ನು ಇಲ್ಲಿ ಚರ್ಚಿಸುವುದು ಬೇಡ, ಇದನ್ನು ಪಂಚಾಯಿತಿ ಕಟ್ಟೆಯಲ್ಲೇ ತೀರ್ಮಾನ ಮಾಡೋಣ. ಅದು ನಿಮ್ಮಿಂದ ಎಂದಿಗೂ ಅಸಾಧ್ಯ. ಏಕೆ ಸಾಧ್ಯವಿಲ್ಲ? ಖಂಡಿತವಾಗಿಯೂ ಸಾಧ್ಯವಿದೆ. ನಾವು ತಿಳಿಸುವ ಕೆಲವು ವಿಧಾನದ ಮೂಲಕ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗವನ್ನು ಖಂಡಿತವಾಗಿಯೂ ತಡೆಗಟ್ಟಬಹುದು. ಅದನ್ನು ನಾವು ಹೇಳುತ್ತೇವೆ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಎಲ್ಲರೂ ಮನೆಯಲ್ಲೇ ಸೊಳ್ಳೆ ಮನೆಯನ್ನು ಬಳಸುವುದು, ಕುಡಿಯುವ ನೀರು ಟ್ಯಾಂಕ್ ಅನ್ನು ಮುಚ್ಚಿಡುವುದು, ಗದ್ದೆ ಮೀನುಗಳಲ್ಲಿ ಸಾಕುವುದು, ನಮ್ಮ ಪರಿಸರವನ್ನು ಸ್ವಚ್ಛವಾಗಿರುವುದು, ಪ್ರತಿಯೊಬ್ಬರು ಮನೆಯ ಶೌಚಾಲಯವನ್ನು ಬಳಸುವುದು, ವಾಹನಗಳಿಗೆ ತ್ಯಾಜ್ಯವನ್ನು ಕೊಡುವುದು, ಹಳೆಯ ಡಬ್ಬಿ ಮತ್ತು ಟ್ಯಾಂಕ್ಗಳಲ್ಲಿ ನೀರು ಸಂಗ್ರಹವಾಗದಂತೆ ಜವಾಬ್ದಾರಿ ವಹಿಸುವುದು. ರೋಗವನ್ನು ತಡೆಗಟ್ಟುವ ಕುರಿತು ನಮ್ಮದೊಂದು ಪುಟ್ಟ ಪ್ರಯತ್ನವಾಗಿದೆ. ಬನ್ನಿ, ನಾವೆಲ್ಲರೂ ಒಂದಾಗೋಣ, ನಮ್ಮೊಂದಿಗೆ ಕೈ ಜೋಡಿಸಿ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋಣ. ನಾವಿಂದು ತಿಳಿಸಿದ ಎಲ್ಲಾ ವಿಧಾನವನ್ನು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸುವ ಮೂಲಕ ನಮ್ಮ ಈ ಪ್ರಯತ್ನಕ್ಕೆ ಬೆಲೆ ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಾನು ಅಕ್ಷಯ್, ನಮ್ಮದು ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಸೈನ್ಸಸ್ ಅಂಡ್ ಮ್ಯಾನೇಜ್ಮೆಂಟ್ನ MSW ವಿದ್ಯಾರ್ಥಿಗಳು. ನಾವು ಇವತ್ತು ಸಿಟಿ ಕಾರ್ಪೊರೇಷನ್ ಎದುರುಗಡೆ ಡೆಂಗ್ಯೂ ಹಾಗೂ ಮಲೇರಿಯಾ ವಿರುದ್ಧದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಬೀದಿ ನಾಟಕವನ್ನು ನಾವು ಆಡಿ ತೋರಿಸಿದ್ದೇವೆ. ಇಂದು ಮ್ಯಾಂಗ್ಳೂರಿನಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ರೋಗ ಅನೇಕವಾಗಿ ಹರಡ್ತಾ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿನ ಜನರಿಗೆ ನಾವು ಜನಜಾಗೃತಿಯ ಕಾರ್ಯಕ್ರಮವಾಗಿ ಬೀದಿ ನಾಟಕವನ್ನು ಆಡಿ ತೋರಿಸಿದ್ದೇವೆ. ನಮ್ಮ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಬೆಲೆ ನೀಡಬೇಕಾಗಿ ಪ್ರತಿಯೊಬ್ಬರಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.